ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದ ಫಾರೂಕ್ ನಾಶಪುಡಿ ಅವರಿಗೆ ಟಗರಿನ ಕಾಳಗ ಅಂದ್ರೆ ಅತಿ ಪ್ರೀತಿ. ಅದಕ್ಕಾಗಿ ಟಗರನ್ನ ಬಲಿಷ್ಠವಾಗಿ ಬೆಳೆಸಿ ಅದನ್ನ ಅಖಾಡಕ್ಕೆ ನಿಲ್ಲಿಸುವಂಥದ್ದು ಅವರ ಕ್ರೀಡೆಯ ಹುಚ್ಚು. ಸತತವಾಗಿ 3 ಬಾರಿ ಪ್ರಥಮ ಬಹುಮಾನವನ್ನ ಗೆದ್ದಿದೆ. ಅವರಿಗೆ ಇದೇ ಖುಷಿಯನ್ನ ತರುವಂಥದ್ದು. ಹಾನಗಲ್ ಫೈಟರ್ ಎಂದೇ ಟಗರಿಗೆ ನಾಮಕರಣವನ್ನ ಮಾಡಿ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ HF ಡಿಲೆಕ್ಸ್ ಬೈಕ್ ಅನ್ನ ಗೆದ್ದಿದ್ದು, ನಂತರ ಹಾನಗಲ್ನಲ್ಲಿ ಮತ್ತೊಂದು ಬಾರಿ HF ಡಿಲೆಕ್ಸ್ ಬೈಕ್ ಅನ್ನ ಗೆದ್ದಿದೆ. ನಂತರ ಕುನ್ನೂರಿನಲ್ಲಿ ಬುಲೆಟ್ ಬೈಕ್ ಅನ್ನ ತನ್ನದಾಗಿಸಿಕೊಂಡು 3 ಬಾರಿ ಒಂದೇ ತಿಂಗಳಿನಲ್ಲಿ ಪ್ರಥಮ ಬಹುಮಾನವನ್ನ ಗೆದ್ದಿದ್ದು ಹಾನಗಲ್ ಜನತೆಗೆ ಹೆಮ್ಮೆಯ ವಿಚಾರ. ಈ ಟಗರಿನ ಕಾಳಗಕ್ಕಾಗಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ತಮ್ಮ ಸಂಗಾತಿಗಳಾದ ಸಾಬರ್ ಹಂಚಿನಮನಿ, ಖಾದರ್ ಬಾಷಾ ಅಕ್ಕಿ, ಮೋಲಾಲಿ ಮಿರ್ಚಿ, ಅಲ್ತಾಫ್ ಚೈನಾ, ಮುಜಫರ್ ಆರಗೊಪ್ಪ, ಇಬ್ರಾಹಿಂ ಹಂಚಿನಮನಿ ಹಾಗೂ ಸಂಗಡಿಗರು ಸೇರಿ ಹಾನಗಲ್ನಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಖುಷಿಯನ್ನ ಹಂಚಿಕೊಂಡರು. ವರದಿ ಮಾಲತೇಶ್ ಬಿ ತುಮರಿಕೊಪ್ಪ, ಹಾನಗಲ್.